ಕಷ್ಟದಲ್ಲಿದ್ದವರಿಗೆ ನೆರವಿನ ಹಸ್ತ ನೀಡುವಾಗ ಇರುವ ಸುಖ, ಆತ್ಮಸಂತೃಪ್ತಿ ಬಹುಶಃ ಬೇರೆ ಯಾವುದರಲ್ಲೂ ಸಿಗುವುದು ಅತಿ ವಿರಳ ಎಂದೇ ಹೇಳಬಹುದು. ಇಂತಹ ಸಂಕಷ್ಟದಲ್ಲಿದ್ದ ಮಹಿಳೆಯ ಕೂಗಿಗೆ ಸ್ಪಂದಿಸುವ ಮೂಲಕ ಮೂವರು ಯುವಕರು ಮಾನವೀಯತೆ ಮೆರೆದಿದ್ದಾರೆ. ಶಿವಪ್ರಸಾದ್ ಸ್ನೇಹಿತರಾದ ಪ್ರವೀಣ್ ಮತ್ತು ಅವಿಲ್ ಅವರುಗಳೊಂದಿಗೆ ಒಂದು ಜಾಲಿ ರೈಡ್ ಹೋಗೋಣವೆಂದು ಬೈಕ್ಗಳನ್ನು ಏರಿ ಕಳಸದಿಂದ ಸಂಸೆಗೆ ಹೊರಟಿದ್ದರು. ಆದರೆ ಮಾರ್ಗ ಮಧ್ಯೆ ಮಳೆಯ ಕಾರಣ ರಸ್ತೆಯೆಲ್ಲ ಕೆಸರಾಗಿ ಸರಾಗ ಪಯಣಕ್ಕೆ ಅಡಚಣೆ ಉಂಟಾಗಿತ್ತು. ತಿಮ್ಮಯ್ಯ ಕಾಂಡ ಎಂಬಲ್ಲಿ ತಲುಪುವ ಹೊತ್ತಲ್ಲಿ ಅದೇಕೋ ಆ ಪುಟ್ಟ ಊರಿನ ನಾಯಿಗಳು ಒಂದೇ ಸವನೆ ಬೊಗಳುತ್ತಿದ್ದರೆ ಅಸಹಾಯಕ ವೃದ್ಧೆಯೋರ್ವಳು ಚೀರಾಡುತ್ತಾ ಓಡೋಡಿ ಬಂದು ಸಹಾಯಕ್ಕೆ ಅಂಗಲಾಚಿದ್ದಾಳೆ. ಗೊತ್ತಿರದ ಊರಲ್ಲಿ ಈ ಏಕಾಏಕಿ ಸನ್ನಿವೇಶದಿಂದ ತರುಣರು ಆರಂಭದಲ್ಲಿ ಕೊಂಚ ವಿಚಲಿತರಾದರೂ ಬಳಿಕ ಧೈರ್ಯ ಮಾಡಿ ಬೈಕ್ ನಿಲ್ಲಿಸಿ ವೃದ್ಧೆಯಲ್ಲಿ ವಿಚಾರಿಸಲಾಗಿ ತನ್ನ ಮನೆಯೊಳಗೆ ಬೃಹತ್ ಹಾವೊಂದು ನುಗ್ಗಿದ್ದು ಸಹಾಯಕ್ಕಾಗಿ ಬೇಡಿಕೊಂಡಿದ್ದಾಳೆ. ಮೂವರು ಯುವಕರು ವೃದ್ಧೆಯ ಮಾತು ಕೇಳಿ ಮನೆಯೊಳಗೆ ಹೋಗಿ ನೋಡಿದಾಗ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಮನೆಯ ಅಡಿಗೆ ಕೋಣೆಯ ಒಳಗೆ ಸೇರಿಕೊಂಡಿತ್ತು. ಸಂಜೆಯ ಹೊತ್ತು ಬೇರೆಯಾಗಿತ್ತು. ಕೂಡಲೇ ಸ್ನೇಹಿತ ರಾಕೇಶ್ ಬೋಲಾರ್ಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದಾರೆ. ಅವರ ಸಲಹೆಯಂತೆ ಸ್ನೇಕ್ ಅನಿಲ್ ಚಾರ್ಮಾಡಿಯನ್ನು ಸಂಪರ್ಕಿಸಿ ಬರಲು ಹೇಳಿದ್ದು, ಸುಮಾರು 1.5 ಗಂಟೆಗಳ ಬೈಕ್ ಪ್ರಯಾಣ ಮಾಡಿ ಸ್ನೇಕ್ ಅನಿಲ್ ಅವರು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿ ಸುಮಾರು 2 ವರ್ಷ ಪ್ರಾಯದ 10 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಮನೆಯೊಳಗಿನಿಂದ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಅಭಯಾರಣ್ಯಕ್ಕೆ ಬಿಟ್ಟಿದ್ದಾರೆ. ಈ ಮೂವರು ಯುವಕರ ಸಕಾಲದ ಸಮಯ ಪ್ರಜ್ಞೆ, ಸಹಾಯ ಹಸ್ತ ಕಂಗಾಲಾಗಿದ್ದ ವೃದ್ಧೆಯ ಮುಖದಲ್ಲಿ ಧನ್ಯತಾ ಭಾವ ಮೂಡಿಸಿದರೆ, ಅದೆಲ್ಲೋ ಜಾಲಿ ರೈಡ್ ಹೊರಟಿದ್ದ ಯುವಕರ ಪ್ರಯಾಣ ಕಾಳಿಂಗ ಸರ್ಪ ಮೊಟಕುಗೊಳಿಸಿತ್ತು. ಆದರೆ ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ ಸಂತೃಪ್ತಿ ಭಾವ ಆ ಮೂವರು ಯುವಕರ ಮುಖದಲ್ಲಿತ್ತು. ಇದು ಒಂದು ಎರಡು ವರ್ಷನಾ? ಹೌದು, 2 ವರ್ಷ. ಗೋಲ್ಡ್ ಒಂದು ತುಲೆಯ ಕಲರ್ ಬಾ ಸೌಂಡ್ ತುಲೆ. ಗುಡ್ಗ ಗುಡ್ಗು ಸೌಂಡ್ ತುಲೆ. ಅಬ್ಬಾ ಕೇಳುದಿಲ್ಲ ನೋಡಿ. ಮಂಡೆ ಹೆಡೆದರ್ಪು ಅಂತ ಅಂದೊಂಡಪ್ಪ ಸುಮಾರು ರೀತಿಗಳು ಹೋಗುದು ಅಂದ. ಓ
ಅದು ದೊಡ್ಡದು ಇರ್ತದಲ್ಲ ಇಲ್ಲಿ. ಹಾಂ ಹಾಂ ಎಷ್ಟು ವರ್ಷ ಇದ್ರ ಬೇಟಿತ್ತು. ಆತಾ? ಇವ್ರು ನನ್ನ ಕಡೆಯಲ್ಲಿ